ಬೆಳ್ಳಾರಿಯಲ್ಲಿ ಹಿಂದೂ ಕಾರ್ಯಕರ್ತ ಪ್ರವೀಣ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂಸದ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಇಂದು ಬೆಳಿಗ್ಗೆ ಅವರು ಬೆಳ್ಳಾರಿಗೆ ಭೇಟಿ ನೀಡಿ ಕಾರ್ಯಕರ್ತರನ್ನ ಸಮಾಧಾನಪಡಿಸಲು ಹೋಗಿದ್ರು. ಇನ್ನು ಪ್ರವೀಣ್ ಹತ್ಯೆ ಸಂಬಂಧ ನಳಿನ್ ಕುಮಾರ್ ಕಟೀಲ್ ಮಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ಕೇಳ್ಕೊಂಡು ಬರೋಣ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಯುವ ಮೋರ್ಚಾದ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರ್ ನಿನ್ನೆ ಹತ್ಯೆಯಾಗಿದೆ. ಈ ಹತ್ಯೆಯನ್ನು ನಾನು ಖಂಡಿಸ್ತೇನೆ. ಒಬ್ಬ ಸಜ್ಜನ ಕಾರ್ಯಕರ್ತ ತಾಯಿ ಭಾರತೀಯ ರಾಷ್ಟ್ರೀಯ ಕಾರ್ಯಕ್ಕೋಸ್ಕರ ತನ್ನ ಯೌವನವನ್ನು ಅದಕ್ಕೆ ಸಮರ್ಪಿಸಿದ್ದಾನೆ. ತನ್ನ ವಿಚಾರದಲ್ಲಿ ತನ್ನ ಜೀವನದಲ್ಲಿ ರಾಷ್ಟ್ರಮಾತೆ ಆರಾಧನೆ ಪ್ರಮುಖ ಅಂತ ತಿಳ್ಕೊಂಡವ. ಆ ಮುಖಾಂತರ ರಾಜಕೀಯ ಕ್ಷೇತ್ರದಲ್ಲೂ ಕೆಲಸವನ್ನು ಮಾಡ್ತಿದ್ದ. ಒಬ್ಬ ಮುಗ್ಧ ಯುವಕ ಬಲಿಯಾಗಿದ್ದಾನೆ. ಅವನ ಆತ್ಮಕ್ಕೆ ಶಾಂತಿಯನ್ನು ಬಯಸ್ತೇನೆ. ಅವನ ಕುಟುಂಬಕ್ಕೆ ದುಃಖವನ್ನು ಸಹಿಸುವ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ನಮ್ಮ ಒಬ್ಬ ಒಡನಾಡಿ ಸಹೋದರ ಕಳ್ಕೊಂಡಿದ್ದೇವೆ. ಆ ದುಃಖ ಮನೆಯವರಿಗೆ ಎಷ್ಟಿದೆಯೋ ಅಷ್ಟೇ ದುಃಖ ನಮಗೂ ಇದೆ. ಆದರೆ ಈ ಘಟನೆ ನಡೆದಿರತಕ್ಕಂಥದ್ರ ಹಿನ್ನೆಲೆಯನ್ನು ಕಂಡಾಗ ಇಡೀ ದೇಶದಲ್ಲಿ ಮತೀಯ ಶಕ್ತಿಗಳು ಇವತ್ತು ಇಂಥ ಕೃತ್ಯಗಳನ್ನು ಮಾಡುವ ಮುಖಾಂತರ ದೇಶದಲ್ಲಿ ಭಯವಾದ ವಾತಾವರಣವನ್ನು ಸೃಷ್ಟಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಇವತ್ತು ಶಿವಮೊಗ್ಗದ ಹರ್ಷ ಕೊಲೆ ಇರ್ಬೋದು, DJ ಹಳ್ಳಿ KJ ಹಳ್ಳಿ ಪ್ರಕರಣ ಇರ್ಬೋದು, ಹುಬ್ಬಳ್ಳಿಯ ಘಟನೆಗಳಿರ್ಬೋದು. ಹೀಗೆ ಮತಾಂಧ ಶಕ್ತಿಗಳು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಅಶಾಂತಿಯ ನಿರ್ಮಾಣಕ್ಕೋಸ್ಕರ ಮಾಡ್ತಾ ಇದ್ದಾವೆ. ಇದರ ಹಿಂದೆ ಯಾವ್ಯಾವ ಶಕ್ತಿಗಳಿದ್ದಾವೆ ಇದೆಲ್ಲವನ್ನು ತನಿಖೆ ಮಾಡಬೇಕು. ಈ ಘಟನೆ ಏನು ನೆಟ್ಟಾರ್ ಪ್ರವೀಣ್ ಹತ್ಯೆ ಆಗಿದೆ, ಇದನ್ನು ಗಂಭೀರವಾಗಿ ತಗೊಂಡು ಉತ್ತರವನ್ನು ಕೊಡುವಂಥ ಪ್ರಯತ್ನಗಳಾಗ್ತದೆ. ಇಂಥ ಯಾವುದೇ ಶಕ್ತಿಗಳಿದ್ದರೆ ಇದನ್ನು ಮಣಿಸುವ ಶಕ್ತಿ ನಮ್ಮ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಇದೆ. ಎಲ್ಲ ಹಂತದ ತನಿಖೆಗಳು ಆಗಬೇಕು. ಇದರ ಹಿಂದೆ ಕೇರಳದ ಕೈವಾಡಗಳಿದ್ದಾವೆ, ಬೇರೆ ಬೇರೆ ಕೈವಾಡಗಳಿದೆ ಅನ್ನತಕ್ಕಂಥದ್ದು ಬರ್ತಾ ಇದೆ. ಎಲ್ಲವನ್ನು ಪೂರ್ಣ ತನಿಖೆ ಮಾಡತಕ್ಕಂಥದ್ದಕ್ಕೆ ಇದು ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದೇನೆ. ಇದರ ಹಿಂದೆ ಇರತಕ್ಕಂಥ ಹಿನ್ನೆಲೆಗಳೇನು, ಪೂರ್ತಿಯಾಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಪೊಲೀಸರಿಗೆ ಕೊಡಬೇಕು. ಮುಕ್ತವಾಗಿರ್ತಕ್ಕಂಥ ಸ್ವಾತಂತ್ರ್ಯದ ಅಡಿಯಲ್ಲಿ ಪೊಲೀಸರು ಇದನ್ನು ತನಿಖೆ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಮತ್ತು ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ತದೆ. ನಾವು ಯಾವತ್ತೂ ಕಾರ್ಯಕರ್ತರ ಪರವಾಗಿರ್ತಕ್ಕಂಥವ್ರು. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನು ಬಿಟ್ಟುಕೊಡೋ ಪ್ರಶ್ನೆ ಇಲ್ಲ. ಇದರ ಹಿಂದೆ ಏನೇ ಇದ್ರದನ್ನು ತಕ್ಷಣ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಉತ್ತರವನ್ನು ಕೊಡೋದಕ್ಕೆ ಬದ್ಧ ಇದೆ ಮತ್ತು ಸರ್ಕಾರ ಮಾಡುತ್ತೆ.